ನಾವೆಲ್ಲ ಸೇರಿ ಗವರ್ಮೆಂಟ್ ಸ್ಕೂಲಲ್ಲಿ ಓದೋರ್ಗೆ ಬೆಲೆನೇ ಇಲ್ಲ ಅಂತ ಭಯ ಹುಡ್ಸಿದ್ವಲ್ಲ, ಆ ಪ್ಲಾನ್ ಸಖತ್ ಕ್ಲಿಕ್ ಆಗಿದೆ. ಈ ಎಂಟೆಕ್ ಬೆಲೆ ಪಟ್ಪಡೆ ಚಡ್ಡಿಗಳಿಗೇನ್ ಗೊತ್ತು? ನನ್ ಪೇರೆಂಟ್ಸ್ಗೆ ನಾನಂದ್ರೆ ಪ್ರಾಣ. ಆದ್ರೆ ನನ್ ಮಗ ಹೇಗ್ ಓದ್ತಿದ್ದಾನೆ ಅನ್ನೋದಕ್ಕಿಂತ ಎಲ್ಲಿ ಓದ್ತಿದ್ದಾನೆ ಅನ್ನೋದನ್ನ ಬಹುತೇಕ ಬರುತ್ತಿರುವ ಯುವ ಚಿತ್ರತಂಡದವರು ನಮ್ಮ ಚಿತ್ರ ವಿಭಿನ್ನವಾಗಿದೆ, ಒಂದು ಸಂದೇಶ ಕೂಡ ಹೇಳ್ತಿದ್ದೇವೆ ಎಂದು ಬೆಳ್ಳಿ ಪರದೆ ಮೇಲೆ ಬರ್ತಾರ. ಆದ್ರೆ ಇಲ್ಲೊಂದು ಯುವ ಪಡೆಗಳ ತಂಡ ನಮ್ಮ ಚಿತ್ರ ಖಂಡಿತವಾಗಿ ವಿಭಿನ್ನವಾಗಿದ್ದು ಸಂದೇಶ ಸಾರುವ ಮೂಲಕ ಇಡೀ ಕುಟುಂಬ ಸಮೇತ ನೋಡಬೇಕಾದ ಚಿತ್ರ ಎಂದಿದೆ. ಆ ಚಿತ್ರವೇ ಅಸತೋಮ ಸದ್ಗಮಯ. ಸಂಜೆ ಸಂಜೆ ಹೊರಡದಿರು, ಓ ಮಂಜೆ ಮಂಜೆ ಚದುರದಿರು. ಯಾರಂದ್ರು ನೀನ್ ಎಜುಕೇಟೆಡ್ ಅಂತ? ಯು ಆರ್ ಜಸ್ಟ್ ಲಿಟ್ರೇಟ್. ಚಿಕ್ಕ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಅವರ ಕಣ್ಣು. ಇವತ್ತಿನ ಆಧುನಿಕ ಸಮಾಜದಲ್ಲಿ ಹೆತ್ತವರು ಆಶ್ರಮ ಪಾಲಾಗುವ ನಮ್ಮ ಶಿಕ್ಷಣ ಪದ್ಧತಿ ಕೂಡ ಕಾರಣ ಎನ್ನಬಹುದು. ಈಗೇನಿದ್ದರೂ ಸ್ಪರ್ಧಾತ್ಮಕ ಜಗತ್ತು. ಸ್ವಲ್ಪ ಯಾಮಾರಿದ್ರೂ ನಾವು ತುಂಬಾ ಹಿಂದೆ ಉಳಿದು ಬಿಡ್ತೇವೆ. ನಮ್ಮ ಮಕ್ಕಳು ದೊಡ್ಡವರಾದ ಮೇಲೆ ದೊಡ್ಡ ಕೆಲಸದಲ್ಲಿರ್ಬೇಕು, ಕೈ ತುಂಬಾ ದುಡಿಬೇಕು ಎಂದೆಲ್ಲ ಆಸೆ ಹೆತ್ತವರದು. ಹಾಗಾಗಿ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಗೆಲ್ಲಲು ತಯಾರಿ ಮಗು ಹೊಟ್ಟೆಯಲ್ಲಿರುವಾಗಲೇ ಶುರುವಾಗ್ತದೆ. ಮೊದಲ ಹೆಜ್ಜೆ ಮಗುವಿಗೆ ಉತ್ತಮ ಶಾಲೆಗೆ ಸೇರಿಸುವುದಾದರೆ, ಎರಡನೆಯದು ಮಕ್ಕಳಿಗೆ ಅದಕ್ಕೆ ಪೂರಕವಾದ ಕಲೆಗಳ ಟ್ರೈನಿಂಗ್. ಹೀಗೆ ಮಕ್ಕಳಿಗೆ ಕೆರಿಯರ್ ಓರಿಯೆಂಟೆಡ್ ಟ್ರೈನಿಂಗ್ ಚಿಕ್ಕಂದಿನಿಂದಲೇ ಪ್ರಾರಂಭವಾಗುತ್ತದೆ. ಇದರಿಂದಾಗಿ ಇಂದಿನ ಮಕ್ಕಳು ಆಟದಿಂದ ಹಿಡಿದು ಕುಟುಂಬದವರೊಂದಿಗೆ ಸಮಯ ಕಳೆಯಲು ಪುರುಸೋತಿಲ್ಲದಷ್ಟು ಬ್ಯುಸಿಯಾಗಿದ್ದಾರೆ. ತಂದೆ ತಾಯಂದಿರು ಕೂಡ ಕೆಲಸದ ಒತ್ತಡದಿಂದಾಗಿ ಮಕ್ಕಳೊಂದಿಗೆ ಸಮಯ ಕಳೆಯಲಾಗುತ್ತಿಲ್ಲ. ಹೀಗಾಗಿ ಮಕ್ಕಳಿಗೆ ಭಾವನೆಗಳು ಹಾಗೂ ಸಂಬಂಧಗಳ ಬೆಲೆ ಕಡಿಮೆಯಾಗುತ್ತದೆ. ತಂದೆ ತಾಯಂದಿರು ಮಕ್ಕಳನ್ನ ಹೇಗೆ ಕೆರಿಯರ್ ಓರಿಯೆಂಟೆಡ್ ಆಗಿ ಬೆಳೆಸುತ್ತಿದ್ದಾರೋ ಅದೇ ರೀತಿ ಕೆರಿಯರ್ಗೋಸ್ಕರ ಮಕ್ಕಳು ಹೆತ್ತವರನ್ನ ಆಶ್ರಮದಲ್ಲಿ ಇಡುವ ನಿದರ್ಶನಗಳು ಜಾಸ್ತಿಯಾಗಿವೆ. ಸೂಕ್ಷ್ಮ ವಿಚಾರವನ್ನ ತುಂಬಾ ಅಚ್ಚುಕಟ್ಟಾಗಿ ಮತ್ತು ತುಂಬಾ ಎಂಟರ್ಟೈನಿಂಗ್ ಆಗಿ ಅಸತೋಮ ಸದ್ಗಮಯ ಚಿತ್ರದಲ್ಲಿ ಪ್ರೆಸೆಂಟ್ ಮಾಡಲಾಗ್ತಿಯಂತೆ. ಇದಕ್ಕೆ ಬರೀ ಹೆತ್ತವರು ಮಾತ್ರ ಕಾರಣವಲ್ಲದೆ ಈಗಿನ ಶಿಕ್ಷಣ ಪದ್ಧತಿ ಕೂಡ ಕಾರಣವಾಗಿದೆ. ಹೀಗಾಗಿ ಶಿಕ್ಷಣ ಪದ್ಧತಿ ಹೇಗಿರಬೇಕು, ಮುಚ್ಚುತ್ತಿರುವ ಸರ್ಕಾರಿ ಶಾಲೆಗಳು ಉಳಿಯಬೇಕಾದರೆ ಏನು ಮಾಡಬೇಕು ಎಂಬುದನ್ನ ಕೂಡ ಈ ಚಿತ್ರದಲ್ಲಿ ಹೇಳಲಾಗಿದೆ ಎನ್ನುತ್ತಾರೆ ನಿರ್ದೇಶಕರಾದ ರಾಜೇಶ್ ಬೇನೂರು. ಅಸತೋಮ ಸದ್ಗಮಯ ಒಂದು ಸಾಂಸಾರಿಕ ಚಿತ್ರವಾಗಿದ್ದು ಮಕ್ಕಳು ಮತ್ತು ಹೆತ್ತವರು ನೋಡಲೇಬೇಕಾದ ಚಿತ್ರವಾಗಿದೆ. ಈ ಚಿತ್ರದಲ್ಲಿ ರಾಧಿಕಾ ಚೇತನ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದು, ಕಿರಣ್ ರಾಜ್ ಮತ್ತು ಲಾಸ್ಯಾ ನಾಗರಾಜ್ ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಐಕೇರ್ ಮೂವೀಸ್ ಮೂಲಕ ಅಶ್ವಿನ್ ಜೆ ಪಿರೇರಾ ನಿರ್ಮಿಸಿರುವ ಈ ಚಿತ್ರಕ್ಕೆ ವಹಾಬ್ ಸಲೀಂ ಸಂಗೀತ ನೀಡಿದ್ದು, ಕಿಶೋರ್ ಕುಮಾರ್ ಛಾಯಾಗ್ರಹಣ ಮಾಡಿದ್ದಾರೆ. ಈಗಾಗಲೇ ಈ ಚಿತ್ರದ ಹಾಡುಗಳು ಹಾಗೂ ಟ್ರೈಲರ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಉತ್ತಮ ಪ್ರತಿಕ್ರಿಯೆಯನ್ನ ಪಡೆದುಕೊಂಡಿದ್ದು, ಅದ್ದೂರಿಯಾಗಿ ಚಿತ್ರವನ್ನ ಮುಂದಿನ ತಿಂಗಳು 6ರಂದು ತೆರೆಗೆ ತರಲು ಚಿತ್ರತಂಡ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಿದೆ. ಫಿಲಂ ಬ್ಯೂರೋ, ಸ್ಪಂದನ ನ್ಯೂಸ್, ಉಡುಪಿ.